ವೀಕ್ಷಕರೇ ನಮಸ್ಕಾರ. ಸರೋಜಿನಿ ಭಟ್ ಪ್ರತಿಷ್ಠಾನ ಅರ್ಪಿಸುವ ದಂತ ಮಂಥನ, ದಂತ ಆರೋಗ್ಯದ ಬಗ್ಗೆ ಆರೋಗ್ಯಕರ ಚರ್ಚೆ. ಹೌದು, ನಾವು ದಂತ ಮಂಥನದಲ್ಲಿ ಮುರಳಿ ಮೋಹನ್ ಚುಂತರು, ಡಾಕ್ಟರ್ ಮುರಳಿ ಮೋಹನ್ ಚುಂತರ್ ಅವರೊಂದಿಗೆ ದಂತದ ಆರೋಗ್ಯದ ಬಗ್ಗೆ ಬಹಳಷ್ಟು, ಅಥವಾ ಬಾಯಿ ಆರೋಗ್ಯದ ಬಗ್ಗೆ, ದವಡೆ ಆರೋಗ್ಯದ ಬಗ್ಗೆ ಇದರ ಬಗ್ಗೆ ಬಹಳಷ್ಟು ಮಾತುಗಳನ್ನು ಆಡಿದ್ದೇವೆ, ಚರ್ಚೆಗಳನ್ನು ಮಾಡಿದ್ದೇವೆ. ಇಂದು ಕೂಡ ಚರ್ಚೆ ಮುಂದುವರಿತಾ ಇದೆ. ಇಲ್ಲಿ ದಂತಗಳು ಅಂದರೆ ಹಲ್ಲುಗಳಿಗೆ ಏನೆಲ್ಲ ರೋಗಗಳು ಬರ್ತವೆ ಈ ವಿಷಯದಲ್ಲಿ ಮಾತಾಡ್ತಾ ಇದ್ದೇವೆ. ನಾನು ಕಾರ್ಯಕ್ರಮಕ್ಕೆ ಡಾಕ್ಟರ್ ಮುರಳಿ ಮೋಹನ್ ಚುಂತರ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ನಮಸ್ಕಾರ ಸರ್. ನಮಗೆ ದಂತ ಅಂಥೇಳಿ ನಮಗೆ ಗೊತ್ತಿರುವುದು ಬಿಳಿ ಹಲ್ಲು, ಕಪ್ಪು ಹಲ್ಲು, ಕೆಂಪು ಹಲ್ಲು ಇಷ್ಟು ಮಾತ್ರ. ಬಟ್ ಇದನ್ನು ಒಂದು ಸ್ವಲ್ಪ ನಮಗೆ ನೋವು ಆಗ್ತದೆ, ಆವಾಗ ಏನೋ ದಂತಕ್ಕೆ ಆಗಿದೆ ಅಂತ ಅನಿಸ್ತದೆ. ಸೊ ಇದು ನೋವು ಆಗುವ ಹಂತಕ್ಕೆ ಬರುವಾಗ ಏನೆಲ್ಲ ಸಮಸ್ಯೆಗಳು ಬರ್ತವೆ ಅಂತ, ಅಥವಾ ಯಾವ್ಯಾವ ಹಂತದಲ್ಲಿ ಏನೆಲ್ಲ ರೋಗಗಳು ಇರ್ತವೆ ಅಂತ ನೋಡಿ. ಹಲ್ಲು ಅನ್ನೋದು ನಮ್ಮ ದೇಹದ ಒಂದು ಬಹಳಷ್ಟು ಪ್ರಮುಖವಾದಂಥ ಅಂಗ. ಹಲ್ಲಿನಲ್ಲಿ ಇರುವಂಥದ್ದು ಅದು ಕ್ಯಾಲ್ಸಿಯಂನಿಂದ ಉಂಟಾದಂತಹ ಅದರ ಕಾಂಪ್ಲೆಕ್ಸ್ನಿಂದ ಆದಂತಹ ಒಂದು ಸ್ಟ್ರಕ್ಚರ್. ಎನಾಮಲ್ ಅಂತ ಇರುತ್ತೆ, ಹೊರಗಿನ ಪದರ, ಒಳಗಡೆ ಡೆಂಟಿನ್ ಅಂತ ಇರುತ್ತೆ, ಅದರ ನಡುವೆ ಪಲ್ಪ್ ಅಂತ ಹೇಳ್ತೇವೆ, ದಂತ ಮಜ್ಜೆ ಅಂತೇಳಿ. ಅದರೊಳಗಡೆ ರಕ್ತನಾಳಗಳು ಮತ್ತು ನರಗಳೆಲ್ಲ ಇರುವಂಥದ್ದು. ಸೊ ಇದಕ್ಕೆ ಈ ಹಲ್ಲಿಗೆ ಸಂಬಂಧಪಟ್ಟ ಹಲವಾರು ರೋಗಗಳು ಬರ್ತದೆ. ಬೇಸಿಕಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ದಂತಕ್ಷಯ ಅಂತ ನಾವು ಹೇಳ್ತೇವೆ. ಹುಳುಕಾಗುವುದು, ಹಲ್ಲು ಹುಳುಕಾಗುವುದು ಅಂತೇಳಿ. ಹಲ್ಲು ಹುಳುಕಾಗುವುದು ದಂತಕ್ಷಯ ಅಂತೇಳಿ. ಸಾಮಾನ್ಯವಾಗಿ ಆಡುಭಾಷೆಯಲ್ಲಿ ಕ್ಯಾವಿಟಿ ಆಗೋದು, ಹಲ್ಲು ತೂತಾಗೋದು ಅಂತ ಹೇಳ್ತಾರೆ. ಸೊ ಇದು ದಂತಕ್ಷಯ ಸಾಮಾನ್ಯವಾಗಿ ಹೆಚ್ಚಿನ ಎಲ್ಲ ವ್ಯಕ್ತಿಗಳಿಗೂ ಬರುವಂಥದ್ದು. ದಂತಕ್ಷಯ ಯಾಕಾಗ್ತದೆ ಅಂತೇಳಿ, ಬಾಯಿನಲ್ಲಿ ಹಲವಾರು ಬ್ಯಾಕ್ಟೀರಿಯಾಗಳು, ಲಕ್ಷಾಂತರ ಬ್ಯಾಕ್ಟೀರಿಯಾಗಳು ಇರುತ್ತೆ. ಅದು ಹಲ್ಲಿನ ಎನಾಮಲನ್ನು ಅಟ್ಯಾಕ್ ಮಾಡಿ ಕ್ರಮೇಣವಾಗಿ ಹಲ್ಲಿನ ಎನಾಮಲ್ ಪದರವನ್ನು ಡಿಕ್ಯಾಲ್ಸಿಫೈ ಮಾಡಿ ಅದರಲ್ಲಿರುವಂಥ ಕ್ಯಾಲ್ಸಿಯಮನ್ನು ಹೀರ್ಕೊಂಡು ಹಲ್ಲಿನ ದಂತಕ್ಷಯವನ್ನು ಉಂಟು ಮಾಡುವಂಥದ್ದು. ಸೊ ದಂತಕ್ಷಯ ಅನ್ನೋದು ಒಂದು ಇರ್ರಿವರ್ಸಿಬಲ್ ಡಿಸೀಸ್. ಒಮ್ಮೆ ಬಂದರೆ ಅದನ್ನು ನಾವು ರಿವರ್ಸ್ ಮಾಡೋಕ್ಕಾಗಲ್ಲ. ಅದು ಕಂಟಿನ್ಯೂಸ್ ಪ್ರೋಸೆಸ್ ಆಗ್ತಾನೇ ಇರ್ತದೆ. ಆದರೆ ಅದನ್ನು ನಿಲ್ಲಿಸ್ಬೋದು. ಅದನ್ನು ದಂತಕ್ಷಯ ಆದಂತಹ ಪೋರ್ಷನನ್ನು ನಾವು ತೆಗೆದು, ಕಂಪ್ಲೀಟಾಗಿ ತೆಗೆದು, ನಾವು ಏನು ಸಿಮೆಂಟ್ ಹಾಕ್ತೀವಿ ಅಥವಾ ಸಿಲ್ವರ್ ಅಮಾಲ್ಗಮ್ ಅಂತ ಏನು ಹೇಳ್ತೀವಿ, ಅದೀಗ ಔಟ್ಡೇಟೆಡ್, ಅಥವಾ ಯಾವುದೇ ಹೊಸ ಹಲ್ಲಿನ ಬಣ್ಣದ ರೆಸ್ಟೋರೇಷನ್ಗಳನ್ನು ಮಾಡಿ ಹುಳುಕಾದ ಹಲ್ಲಿನ ಭಾಗವನ್ನು ತೆಗೆದು ರಿಪ್ಲೇಸ್ ಮಾಡುವಂಥದ್ದು ಬೇಸಿಕಲಿ ದಂತಕ್ಷಯ ಅಂತ ಹೇಳ್ತೇವೆ. ಇದನ್ನು ಈಗ ತಾವೇನು ಹೇಳಿದ್ರಿ, ನೋವು ಬರ್ತದೆ ಅಂತೇಳಿ. ಆರಂಭಿಕ ಹಂತದಲ್ಲಿ ಹಲ್ಲಿನ ಎನಾಮಲ್ ಅನ್ನೋದು ಅತ್ಯಂತ ಗಟ್ಟಿಯಾದ ಸ್ಟ್ರಕ್ಚರು. ಒಮ್ಮೆ ಹಲ್ಲಿನ ಎನಾಮಲ್ ಡ್ಯಾಮೇಜ್ ಆದರೆ ಪುನಃ ರೀಜನರೇಷನ್ ಅಂತೋದಿಲ್ಲ. ದೇಹದ ಯಾವುದೇ ಅಂಗಗಳು, ಈಗ ನಮ್ಮ ಚರ್ಮ ಇರ್ಬೋದು ಅಥವಾ ದೇಹದ ಲಿವರ್ ಇರ್ಬೋದು, ಬೇರೆ ಯಾವುದೇ ಒಂದು ಅಂಗ ಅಥವಾ ಅಂಗಾಂಶ ಇದ್ದರೆ ಅದು ಪುನರ್ ಉತ್ಪತ್ತಿ ಆಗುವಂಥದ್ದನ್ನು ರೀಜನರೇಷನ್ ಅಂತ ಹೇಳ್ತೇವೆ. ಅಂತಹ ಕೆಪಾಸಿಟಿ ಪುನಃ ಬರ್ತದೆ, ಜೋಡಣೆ ಆಗ್ತದೆ, ಮತ್ತೆ ಅದ್ರ ಮೇಲೆ ಪದರಗಳು ಬರ್ತದೆ. ರೀಜನರೇಷನ್ ಅಂತ ಹೇಳೋದು, ಪುನರ್ ಉತ್ಪತ್ತಿ ಅಂತ ಹೇಳಿ. ಅಂತಹ ಒಂದು ಸಾಮರ್ಥ್ಯ ನಮ್ಮ ಎನಾಮಲಿಗೆ ಇಲ್ಲ, ಹಲ್ಲಿಗಳಿಗೆ ಇಲ್ಲ. ಒಮ್ಮೆ ಹೋದ್ರೆ ಪರ್ಮನೆಂಟ್ ಲಾಸ್. ಅದಕ್ಕೆ ನಾವು ಹಲ್ಲಿನ ಬಗ್ಗೆ, ಹಲ್ಲಿನ ಒಂದು ಪಾರ್ಟ್ ಕಿತ್ತೋದ್ರು ಅದು ಹಲ್ಲಿ ಅಷ್ಟೇ ಹಾಗೆ ಇರ್ತದೆ, ಅಥವಾ ಹಲ್ಲಿನ ಪದರು ಹೋದ್ರು ಕೂಡ ಅದು ಮತ್ತೆ ಬಂದು ಸಲ್ಲಿ ಸೇರುವಂತಹ ಪ್ರತಿಕ್ರಿಯೆ ಇಲ್ಲ. ರೀಜನರೇಷನ್ ಅಂತ ಪ್ರಕ್ರಿಯೆ ಹಲ್ಲಿನಲ್ಲಿ ಇಲ್ಲ. ಆದ ಕಾರಣವೇ ನಾವು ಇಷ್ಟೆಲ್ಲ ಒದ್ದಾಡೋದು, ಹಲ್ಲನ್ನು ಉಳಿಸ್ಕೊಳ್ಳಿ ಅಂತೇಳಿ, ಸಂರಕ್ಷಿಸಿಕೊಳ್ಳಿ. ಹೌದು, ಅದನ್ನು ನಾವು ರಿಪ್ಲೇಸ್ ಮಾಡುವಂಥದ್ದು. ಅದೇ ಬಣ್ಣದ ಬೇರೆ ಮೆಟೀರಿಯಲ್ಗಳಿಂದ ಹಲ್ಲನ್ನು ರಿಪ್ಲೇಸ್ ಮಾಡುವಂಥದ್ದು. ಸೊ ಈ ದಂತಕ್ಷಯ ಬಂದಾಗ ಹಲ್ಲಿನ ಪದರಕ್ಕೆ ಹಾಳಾಗಿ, ಎನಾಮಲ್ನಲ್ಲಿದ್ದಾಗ ಹಲ್ಲು ಸಾಮಾನ್ಯವಾಗಿ ನೋವು ಬರುವುದಿಲ್ಲ. ಎನಾಮಲ್ನಿಂದ ನೆಕ್ಸ್ಟ್ ಲೇಯರ್ ಏನಿದೆ, ಡೆಂಟಿನ್ ಅಂತೇಳಿ. ಡೆಂಟಿನ್ ಅಂದರೆ ಅದರಲ್ಲಿ ನರದ ಡೆಂಟಿನಲ್ ಟ್ಯೂಬ್ಯೂಲ್ಸ್ ಅಂತ ಇರುತ್ತೆ, ಅದರ ಒಳಗಡೆ ನರಗಳಿರುತ್ತೆ. ಅಲ್ಲಿಗೆ ಹೋದಾಗ ಸೆನ್ಸಿಟಿವಿಟಿ, ಸಂವೇದನೆ ಅಂತೇಳಿ, ಅತಿ ಸಂವೇದನೆ ಅಂತೇಳಿ. ಬಿಸಿನೀರು ಕುಡಿದಾಗ, ತಣ್ಣೀರು ಕುಡಿದಾಗ, ಅಥವಾ ಜೋರಾಗಿ ಗಾಳಿಯನ್ನು ಎಳ್ಕೊಂಡಾಗ ಬಾಯಿಗೆ, ಅಥವಾ ಸ್ವೀಟ್ ತಿಂದಾಗ, ಖಾರ ತಿಂದಾಗ, ಆವಾಗ ದಂತ ಅತಿ ಸಂವೇದನೆ ಉಂಟಾಗುತ್ತೆ. ಯಾಕೆಂದರೆ ಡೆಂಟಿನಲ್ಲಿ ನರಗಳಿರುತ್ತೆ, ಎನಾಮಲ್ನಲ್ಲಿ ನರಗಳಿರುವುದಿಲ್ಲ. ಡೆಂಟಿನಲ್ ಟ್ಯೂಬ್ಯೂಲ್ಸ್ ಮುಖಾಂತರ ಸೆನ್ಸಿಟಿವಿಟಿ ಬರುವಂಥದ್ದು. ಆ ಹಂತದಲ್ಲಿ ನೋವು ಬರುವುದಿಲ್ಲ. ಜನ ಅರ್ಥ ಮಾಡ್ಕೊಳ್ಬೇಕು, ಡೆಂಟಲ್ ಸೆನ್ಸಿಟಿವಿಟಿಗೂ ಡೆಂಟಲ್ ಪೇನಿಗೂ ಡಿಫ್ರೆನ್ಸ್ ಇದೆ. ನೋವು ಅನ್ನೋದು ಬೇರೆ, ಅತಿ ಸಂವೇದನೆ ಅನ್ನೋದು ಬೇರೆ. ನೆಕ್ಸ್ಟ್ ಸ್ಟೇಜು ಈ ದಂತಕ್ಷಯ ಅನ್ನೋದು ನೆಕ್ಸ್ಟ್ ಒಳಗಡೆ ಹಲ್ಲಿನ ಪಲ್ಪಿನ ಒಳಗೆ, ದಂತ ಮಜ್ಜೆ ಅಂತ ಏನು ಹೇಳ್ತೇವೆ, ಎಲ್ಲಿ ನರಗಳಿರ್ತದೆ, ರಕ್ತ ನಾಳಗಳಿರುತ್ತೆ, ಅಲ್ಲಿಗೆ ತಲುಪಿದ ಮೇಲೆ ಹಲ್ಲಿನಲ್ಲಿ ನೋವು ಬರುವಂಥದ್ದು. ಆ ಸಂದರ್ಭಗಳು ಅಲ್ಲಿಗೆ ಬಂದ ಮೇಲೆ ಮತ್ತೆ ನಾವು ಬೇರೆ ಏನಾದರೂ ಚಿಕಿತ್ಸೆ ಮಾಡಿಸಿ, ಹಿಂದಿನ ಕಾಲದಲ್ಲೆಲ್ಲ ಹಲ್ಲು ಕೀಳ್ತಾ ಇದ್ರು, ಈಗ ನಾವೆಲ್ಲ ರೂಟ್ ಕೆನಾಲ್ ಥೆರಪಿ ಏನಿದೆ ಅಂತ ಹೇಳಿ ಅದನ್ನು ಮಾಡಿ ಅದನ್ನು ಹಲ್ಲನ್ನು ಉಳಿಸ್ಕೊಳ್ಳುವಂಥದ್ದು. ಇದು ದಂತಕ್ಷಯ. ಇನ್ನೊಂದು ರೀತಿಯ ದಂತಕ್ಷಯ ಇದೆ, ಇನ್ನೊಂದು ರೇಡಿಯೇಷನ್ ಕೇರೀಸ್ ಅಂತ ಹೇಳ್ತೇವೆ. ರೇಡಿಯೇಷನ್ ಕೇರಿಸ್ ಅಂದರೆ ಕೆಲವೊಮ್ಮೆ ಕ್ಯಾನ್ಸರ್ ಬಂದಾಗ ಅಥವಾ ಯಾವುದಾದ್ರೂ ಚಿಕಿತ್ಸೆಗೆ ರೇಡಿಯೇಷನ್ ಥೆರಪಿ, ವಿಕಿರಣ ಚಿಕಿತ್ಸೆ ಅಂತ ಹೇಳ್ತೇವೆ. ವಿಕಿರಣ ಚಿಕಿತ್ಸೆ ಅಂದರೆ ಇದು ಕರೆಂಟನ್ನು ಕೊಡುವುದು ಅಂತ ಆಡು ಭಾಷೆಯಲ್ಲಿ ಹೇಳ್ತೇವೆ. ಹಾಗೆ ಮಾಡಿದಾಗ ನಮ್ಮ ಬಾಯಲ್ಲಿರುವಂತಹ ಜೊಲ್ಲು ರಸ ಗ್ರಂಥಿಗಳ ಮೇಲೆ ಡ್ಯಾಮೇಜ್ ಆಗಿ ಬಾಯಿನಲ್ಲಿ ಜೊಲ್ಲು ರಸ ಉತ್ಪಾದನೆ ಆಗುವ ಸಾಧ್ಯತೆ ಕಡಿಮೆ ಇರ್ತದೆ. ಅಂಥ ಸಂದರ್ಭಗಳಲ್ಲಿ ಹಲ್ಲಿನ ಸೈಡ್ನಲ್ಲಿ
ಕುತ್ತಿಗೆಯ ಭಾಗದಲ್ಲಿ ರೇಡಿಯೇಷನ್ ಕೇರಿಸ್ ಅಂತ ಹೇಳಿ ವಿಕಿರಣ ದಂತಕ್ಷಯ ಅಂತ ಹೇಳ್ತೇವೆ. ಆ ರೀತಿ ಹಲ್ಲಿನ ಎನಾಮಲ್ ಪದರ ಕಿತ್ತು ಹೋಗಿ ಇದು ದಂತಕ್ಷಯ ಆಗುವ ಸಾಧ್ಯತೆ ಇದೆ. ರೆಗ್ಯುಲರ್ ನಾವು ಏನು ಹೇಳ್ತೇವೆ ಹಲ್ಲು ತೂತಾಗೋದು, ಕ್ಯಾವಿಟಿ ಅನ್ನೋದು ಹಲ್ಲಿನ ಕ್ರೌನ್ ಮೇಲ್ಭಾಗದಲ್ಲಿ ಆಗುವಂಥದ್ದು. ಆದರೆ ಈ ದಂತ ಕ್ಷಕಿರಣದಿಂದ ಆಗುವಂಥದ್ದು ಸೈಡಿನಲ್ಲಿ ಆಗುವಂಥದ್ದು. ಸೊ ಇದು ಎರಡನ್ನು ಸಹ ನಾವು ಆರಂಭಿಕ ಹಂತದಲ್ಲಿ ಗುರುತಿಸಿದರೆ ಪರಿಣಾಮಕಾರಿಯಾಗಿ ಚಿಕಿತ್ಸೆ ಮಾಡಿ ಹಲ್ಲನ್ನು ನೋವು ಬರದಂತೆ ಉಳಿಸ್ಕೊಳ್ಬೋದು, ಸರಿಯಾದ ರೆಸ್ಟೋರೇಷನ್ ಮಾಡಿಕೊಳ್ಳುವಂಥದ್ದು. ಇದು ಸಾಮಾನ್ಯವಾಗಿ ರೆಗ್ಯುಲರ್ ಆಗಿ ದಂತ ವೈದ್ಯರ ಬಳಿ ಹೋದರೆ ಅದನ್ನು ಸರಿ ಮಾಡಿಸ್ಬೋದು. ಅಂದರೆ ಈ ನೋವು ಅಂತ ಹೇಳುವಂಥದ್ದು ಅಂದರೆ ನೋವು ಬರುವುದಕ್ಕಿಂತ ಮೊದಲೇ ಅದಕ್ಕೆ ನಾವು ಏನು ಹೇಳ್ತೇವೆ ಅಂದರೆ ದಂತ ವೈದ್ಯರ ಬಳಿ ನಿಮಗೆ 6 ತಿಂಗಳಿಗೊಮ್ಮೆ ಹೋಗಬೇಕು ಅಂತ ಹೇಳಿ. ಯಾಕೆ ಏನಾಗ್ತದೆ ಅಂತ ಹೇಳಿದರೆ ಒಬ್ಬ ವ್ಯಕ್ತಿಗೆ ಹಲ್ಲು ನೋವು ಬಂದಾಗಲೇ ಅವನಿಗೆ ಗೊತ್ತಾಗೋದು ಅವನಿಗೆ ಕ್ಯಾವಿಟಿ ಆಗಿದೆ ಅಂತ ಹೇಳಿ, ಅಥವಾ ಡೆಂಟಿನ ಪದರಕ್ಕೆ ಹೋಗಿ ಸೆನ್ಸಿಟಿವಿಟಿ ಬಂದಾಗ ನಮ್ಮ ಹತ್ರ ಬರ್ತಾರೆ. ಎನಾಮಲ್ನಲ್ಲಿ ಇರುವಾಗ ಅವರಿಗೆ ಏನು ಗೊತ್ತೇ ಆಗೋದಿಲ್ಲ ಅಲ್ಲಿ ದೊಡ್ಡ ಕ್ಯಾವಿಟಿ ಆಗಿರ್ತದೆ. ನೀವು ಸಂಕಷ್ಟದ ಸ್ಥಿತಿಗೆ ಹೋಗ್ತಾ ಇದ್ದೀರಿ ಅಂತ ಗೊತ್ತಾಗಬೇಕಾದ್ರೆ ನೀವು ದಂತ ವೈದ್ಯರಲ್ಲಿ ಹೋಗಲೇಬೇಕು. 6 ತಿಂಗಳಿಗೊಮ್ಮೆ ನಮ್ಮ ಹತ್ರ ಬಂದರೆ ನಾವು ನೋಡ್ತೀವಿ. ಇದು ಅಂದರೆ ನಿಮಗೆ ನಾವು ಏನು ತಿಳ್ಕೊಳ್ತೇವೆ ಅಂದರೆ ಯಾಕೆ ಸುಮ್ಮನೆ ಡಾಕ್ಟರ್ಗೆ ಹಣ ಕೊಡಬೇಕು ಅನ್ನುವಂಥ ಮನಸ್ಥಿತಿ ನಮ್ಮ ಸಾಮಾನ್ಯ ಜನರಾಗಿದೆ. ಹೆಚ್ಚಿನವರು ಹಾಗೆ ನೋವಿಲ್ಲದಿರುವಾಗ ದಂತ ವೈದ್ಯರಿಗೆ ಯಾಕೆ ಅಂತ ಹೇಳಿ. ಈಗ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳಿ. ಮತ್ತೆ ನಾವು ಯಾಕೆ ಡಾಕ್ಟರ್ಗೆ ಯಾಕೆ ದಂತ ವೈದ್ಯರಿಗೆ ಹಣ ಕೊಡಬೇಕು ಅಂದರೆ ನಮ್ಮ ಹಲ್ಲನ್ನು ಉಳಿಸ್ಕೊಳ್ಬೇಕಾಗಿದೆ, ಸುರಕ್ಷಿತವಾಗಿ ಇಟ್ಕೊಳ್ಬೇಕಾಗಿದೆ, ಗಟ್ಟಿ ಮಾಡಿ ಇಟ್ಕೊಳ್ಬೇಕಾಗಿದೆ. ಅದಕ್ಕಾಗಿ ಆದರೂ ಒಮ್ಮೆ ಹೋಗಬೇಕು. ಮತ್ತು ಈ ದಂತ ರೋಗಗಳು ಅಂದರೆ ದಂತಕ್ಷಯ ಅಲ್ಲದೆ ಬೇರೆ ಏನು ರೋಗಗಳಿದ್ದಾವೆ ಅದರ ಬಗ್ಗೆ ತಿಳಿಲಿಕ್ಕೆ ಬಯಸ್ತೇನೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ಸೊ ವೀಕ್ಷಕರೇ, ದಂತ ಮಂಥನ, ದಂತ ಆರೋಗ್ಯದ ಬಗ್ಗೆ ಆರೋಗ್ಯಕರ ಚರ್ಚೆ ನಾವು ಎಂದಿನಂತೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರೊಂದಿಗೆ ಮಾತನಾಡ್ತಾ ಇದ್ದೇವೆ. ಈ ಫ್ಲೋರೋಸಿಸ್ ಅಂದರೆ ನಾವು ಈಗ ಕೇಳ್ತೇವೆ ಅಂದರೆ ಈಗ ಆ್ಯಕ್ಚುಲಿ ನಾವು ಕರಾವಳಿಯವರಿಗೆ ಅಷ್ಟೊಂದು ಇಫೆಕ್ಟಿವ್ ಅಲ್ಲದೇ ಇದ್ದರೂ ಕೂಡ ಈ ಬಣ್ಣ ಬದಲಾಗುವಂಥ ಪರಿಸ್ಥಿತಿ ಬರ್ತದೆ, ಅಥವಾ ಅದು ದಂತದ ಆರೋಗ್ಯದ ಮೇಲೆ ಏನೋ ಪರಿಣಾಮ ಬೀರ್ತದೆ ಹೇಗೆ ಅಂತ ನೋಡಿ. ಫ್ಲೋರೋಸಿಸ್ ಅಂತ ಅನ್ನುವಂಥದ್ದು ಹಲ್ಲಿನ ಒಳಗಡೆ ಹಲ್ಲು ಬೆಳವಣಿಗೆ ಆಗುವ ಸಂದರ್ಭಗಳಲ್ಲಿ ನಾವು ಸೇವಿಸುವಂಥ ನೀರಿನಲ್ಲಿ ಅಥವಾ ಆಹಾರದಲ್ಲಿ ಫ್ಲೋರೈಡ್ ಅಂಶ ಜಾಸ್ತಿ ಇದ್ದರೆ ಈ ಒಂದು ಫ್ಲೋರೋಸಿಸ್ ಅಂತ ಹೇಳುವ ಒಂದು ರೋಗ ಬರುವಂಥದ್ದು. ಅದು ಬರೀ ಹಲ್ಲಿಗೆ ಅಲ್ಲ, ಎಲ್ಲೆಲ್ಲಿ ಕ್ಯಾಲ್ಸಿಯಂ ಇರ್ತದೆ ಇವನ್ ಎಲುಬಿಗೆ ಸಹ ಆಗ್ತದೆ. ಎಲುಬು ಬೆಂಡ್ ಆಗುವಂಥದ್ದು ಗೊತ್ತಾಗೋದಿಲ್ಲ. ಸೊ ಕೆಲವೊಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಕೆಲವೊಂದು ಏರಿಯಾಗಳಲ್ಲಿ ನೀರಿನಲ್ಲಿ ಫ್ಲೋರೈಡ್ ಅಂಶ ಜಾಸ್ತಿ ಇರ್ತದೆ. ಒಂದು ಹಂತಕ್ಕಿಂತ ಜಾಸ್ತಿ ಇದ್ದರೆ ಫ್ಲೋರೈಡ್ ನಮಗೆ ಉಪಕಾರದಕ್ಕಿಂತ ಉಪದ್ರವನೇ ಜಾಸ್ತಿ ಆಗುತ್ತೆ. ಸಾಮಾನ್ಯವಾಗಿ ನಾವು ಯೂಸ್ ಮಾಡುವ ಟೂತ್ ಪೇಸ್ಟ್ಗಳಲ್ಲಿ ಫ್ಲೋರೈಡ್ ಇರ್ತದೆ. ಅದು ಫ್ಲೋರೈಡ್ ಯಾಕೆ ಇರ್ತದೆ ಅಂತ ದಂತಕ್ಷಯವನ್ನು ಪ್ರಿವೆಂಟ್ ಮಾಡ್ತದೆ. ಆದರೆ ಫ್ಲೋರೈಡ್ ಅಂಶ ಜಾಸ್ತಿ ಇದ್ದರೆ ನಾವು ಸೇವಿಸುವ ನೀರಿನಲ್ಲಿ ಅಥವಾ ನಮ್ಮ ಆಹಾರದಲ್ಲಿ ಇದ್ದರೆ ಅದು ನಮ್ಮ ದೇಹದಲ್ಲಿ ರಕ್ತದ ಮುಖಾಂತರ ಹಲ್ಲುಗಳಿಗೆ ಅಥವಾ ಎಲುಬುಗಳಿಗೆ ಸೇರಿಕೊಂಡು ಈ ಫ್ಲೋರೋಸಿಸ್ ಅನ್ನುವಂತಹ ಒಂದು ರೋಗಕ್ಕೆ ಕಾರಣ ಆಗ್ತದೆ. ಡೆಂಟಲ್ ಫ್ಲೋರೋಸಿಸ್ ಅಂದರೆ ಹಲ್ಲು ನೋಡಿದ ಕೂಡಲೇ ನಮ್ಗೆ ಗೊತ್ತಾಗತ್ತೆ. ಸಾಮಾನ್ಯವಾಗಿ ಹಲ್ಲು ಮಿಲ್ಕಿ ವೈಟ್ ಆಗಿರುವಂಥದ್ದು, ಇದು ಹಾಲಿನಂತೆ ಶುಭ್ರವಾಗಿರುತ್ತದೆ. ಅಡಲ್ಟ್ ಟೂತ್ ಸ್ಲೈಟ್ಲಿ ಸ್ವಲ್ಪ ಯೆಲ್ಲೋಯಿಶ್ ಶೇಡ್ ಇರ್ತದೆ, ಬಟ್ ಬೆಳ್ಳಗಿರುವಂತಹ ಹಲ್ಲು. ಆದರೆ ಫ್ಲೋರೋಸಿಸ್ನಲ್ಲಿ ಹಲ್ಲಿನ ನೋಡಿದ ಕೂಡಲೇ ಗೊತ್ತಾಗುತ್ತೆ, ಅಲ್ಲಿ ಪ್ಯಾಚಿ ಡಿಸ್ಕಲರೇಷನ್ಗಳು ಇರ್ತದೆ. ಹಲ್ಲಿನಲ್ಲಿ ಏನೋ ಇಂಟರ್ನಲ್ ಪ್ರಾಬ್ಲಮ್ ಇದೆ ಅಂತ ನೋಡಿದ ಕೂಡಲೇ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಕೋಲಾರ, ತುಮಕೂರು, ಬಾಗಲಕೋಟ್, ಉತ್ತರ ಕರ್ನಾಟಕದಲ್ಲಿ ಈ ಬಿಜಾಪುರ ಸೈಡ್ ಹೋದ್ರೆ ಹೌದು ಉತ್ತರ ಕರ್ನಾಟಕದ ಏರಿಯಾಗಳಲ್ಲಿ ಅತಿ ಆಳದಿಂದ ಭೂಮಿಯ ಒಳಗಿನಿಂದ ನೀರು ತೆಗಿತಾರೆ, ಅಲ್ಲಿ ಅಂತ ಸಮಸ್ಯೆ. ಅದು ಆ ಜಿಯೋಗ್ರಾಫಿಕಲ್ ಭೌಗೋಳಿಕವಾಗಿ ಅಲ್ಲಿರುವ ನೀರಿನಲ್ಲಿ ಫ್ಲೋರೈಡ್ ಅಂಶ ಜಾಸ್ತಿ ಇದೆ ಅಂತೇಳಿ ಸಂಶೋಧನೆಗಳಿಂದ ಪ್ರೂವ್ ಆಗಿದೆ. ಸೊ ಅಲ್ಲಿಯ ಜನರು, ಅಲ್ಲಿ ಹುಟ್ಟಿ ಬೆಳೆಯುವ ಮಕ್ಕಳಿಗೆ ಹಲ್ಲು ಬೆಳವಣಿಗೆ ಆಗುವ ಹಂತದಲ್ಲಿ ಫ್ಲೋರೈಡ್ ಅಂಶ ಜಾಸ್ತಿ ಇರುವ ಕಾರಣ ಹುಟ್ಟುವ ಮಕ್ಕಳಿಗೆ ಹಲ್ಲು ಹೋಗಿ ಹೊಸ ಹಲ್ಲು ಬರುವಾಗ ಡಿಸ್ಕಲರ್ಡ್ ಆಗಿ ಬರುವಂಥದ್ದು. ಈ ಕಲರ್ ಅಂದ್ರೆ ಇದು ನೀಲಿ ಅಂದ್ರೆ ಇದು ಹಳದಿ ಕಲರ್ ಬಣ್ಣಕ್ಕೆ ತಿರುಗುತ್ತದೆ ಅಥವಾ ಅದು ಹಲ್ಲಿನ ಬಣ್ಣನೇ ಒಂದು ಬೇರೆ ರೀತಿ ಇರುತ್ತೆ. ಮತ್ತೆ ನಮ್ಮ ರೆಗ್ಯುಲರ್ ಹಲ್ಲಿನ ಹಾಗೆ ಪೂರ್ತಿಯಾಗಿ ಬೆಳ್ಳಗಿರುವುದಿಲ್ಲ. ಒಂದು ಕಡೆ ಪ್ಯಾಚಿ ಆಗಿರುವಂಥದ್ದು, ಸಣ್ಣ ಕಲೆಗಳು ಹಲ್ಲಿನ ಮೇಲೆ ಇರುವಂಥದ್ದು, ಯೆಲ್ಲೋಯಿಶ್ ಶೇಡ್ ಇರುವಂಥದ್ದು, ಈ ರೀತಿ ಕಂಡು ಬರ್ತದೆ. ಅಂತ ಇದು ನೋಡ್ಲಿಕ್ಕೆ ಒಂದು ರೀತಿಯ ಸರಿಯಾದ ಶುಭ್ರವಾದ ಹಲ್ಲುಗಳು ಇರುವುದಿಲ್ಲ. ಆದರೆ ಒಂದು ಏನಂದರೆ ಇದರ ವಿಶೇಷತೆ ಏನಂದರೆ ಫ್ಲೋರೋಸಿಸ್ ಇರೋರಿಗೆ ದಂತಕ್ಷಯ ಆಗುವ ಸಾಧ್ಯತೆ ಬಹಳಷ್ಟು ಕಡಿಮೆ ಇರ್ತದೆ. ನಾರ್ಮಲ್ ಮನುಷ್ಯರಿಗೆ, ಈಗ ನಮ್ಮಂಥವರಿಗೆ ದಂತಕ್ಷಯ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಈ ಫ್ಲೋರೋಸಿಸ್ ಇರೋರಿಗೆ
ಹೆಚ್ಚಿನ ಹಲ್ಲಿನ ಬಣ್ಣ ಚೇಂಜ್ ಆಗಿರುತ್ತೆ ಹೊರತು ಅವರಿಗೆ ದಂತಕ್ಷಯ ಆಗುವ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಇರ್ತದೆ. ಯಾಕೆಂದ್ರೆ ಫ್ಲೋರೈಡ್ ಅಲ್ಲಿ ದಂತ ವೈದ್ಯರಿಗೆ ಕೆಲಸ ಇಲ್ವಾ ಅಂತ ಇದೆ, ದಂತವೈದ್ಯರಿಗೆ ಕೆಲಸ ಇದೆ, ಇಲ್ಲ ಅಂತಲ್ಲ. ಹಲ್ಲು ನೋವು ಬರ್ಬೋದು, ಕೇರಿಸ್ ಆಗಲ್ಲ ಅಂತ ಹೇಳಿ ಅಲ್ಲ, ಮತ್ತೆ ಹಲ್ಲಿನ ಕಲರ್ನ ಚೇಂಜ್ ಮಾಡಬೇಕಾಗತ್ತೆ. ಮತ್ತೆ ಬೇರೆ ಬೇರೆ ದಂತ ಸಂಬಂಧಿ ರೋಗಗಳು ಹಲವಾರು ಇದೆಯಲ್ಲ, ಅಲ್ಲಿ ಗುಟ್ಕ ಇರ್ಬೋದು, ಪಾನ್ ಪರಾಗ್ ತಿಂತಾರೆ, ಅದರಿಂದ ರೋಗಗಳು ಬರುತ್ತದೆ. ಮತ್ತೆ ಒಸಡಿನ ಸಂಬಂಧಿ ರೋಗಗಳು, ಹಲ್ಲು ಮತ್ತೆ ಒಸಡು ಅನ್ನೋದು ಅಣ್ಣ ತಮ್ಮಂದಿರಿದ್ದ ಹಾಗೆ. ಸೊ ಒಸಡಿಗೆ ತೊಂದರೆ ಆದರೂ ಸಹ ಹಲ್ಲಿಗೆ ತೊಂದರೆನೆ, ಹಲ್ಲು ಹೊಲಗಾಡ್ಲಿಕ್ಕೆ ಶುರುವಾಗುತ್ತೆ. ಅಥವಾ ಇನ್ಯಾವುದೇ ಸಿಸ್ಟಮಿಕ್ ಡಿಸೀಸ್ ಏನಿರ್ತೇವೆ, ಮಧುಮೇಹ ಇರ್ಬೋದು, ಇನ್ಯಾವುದೇ ರೋಗದಿಂದ ಹಲ್ಲಿಗೆ ರೋಗಗಳು ಹಲವಾರು ಸಾವಿರಾರು ಕಾಯಿಲೆಗಳು ಬರುವ ಸಾಧ್ಯತೆಗಳಿದೆ. ಸೊ ಫ್ಲೋರೋಸಿಸ್ ಇರುವವರಿಗೆ ಸಾಮಾನ್ಯವಾಗಿ ನಾವು ಏನು ಮಾಡ್ತೇವೆ ಅಂತೇಳಿ ವೆನೀರ್ ಚಿಕಿತ್ಸೆ ಅಂತ ಹೇಳ್ತೇವೆ, ಅಥವಾ ಕ್ರೌನ್ ಹಾಕುವಂಥದ್ದು ಅಂತೇಳಿ. ನೋಡ್ಲಿಕ್ಕೆ ಹಲ್ಲು ಚಂದ ಕಾಣುವುದಿಲ್ಲ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಯುವ ಜನರು ಹಲ್ಲು ಚೆನ್ನಾಗಿರ್ಬೇಕು, ಬೆಳ್ಳಗಿರ್ಬೇಕು ಅಂತ ಹೇಳೋ ಒಂದು ಭಾವನೆಯನ್ನು ಹೊಂದಿರ್ತಾರೆ, ಅದು ಸಹಜ. ಸೊ ಅಂಥವರಿಗೆ ನಾವೇನು ಮಾಡ್ತೇವೆ, ಹಲ್ಲಿನ ಮೇಲ್ಪದರವನ್ನು ತೆಗೆದು, ಎನಾಮಲ್ ಪದರವನ್ನು ತೆಗೆದು ವೆನೀರ್ ಅಂತ, ಹಲ್ಲಿನ ಚಿಕ್ಕದಾದಂತಹ ಇದು ಆರ್ಟಿಫಿಷಿಯಲ್ ವೆನೀರ್ ಅಂತ ಹೇಳಿ ಹಲ್ಲಿಗೆ ಅಂಟಿಸುವಂಥದ್ದು. ಸೊ ಹಲ್ಲು ನೋಡಲಿಕ್ಕೆ ಚಂದ ಕಾಣುವ ರೀತಿಯಲ್ಲಿ ಮಾಡ್ತೇವೆ. ಇಲ್ಲದಿದ್ದರೆ ವೆನೀರ್ಸ್ ಆಗಲಿಲ್ಲ ಅಂದರೆ ನಾವು ಹಲ್ಲಿಗೆ ಕವರ್ ಹಾಕುವಂಥದ್ದು, ಕ್ಯಾಪ್ ಹಾಕುವಂಥದ್ದು, ಸಿರಾಮಿಕ್ ಕ್ರೌನ್ ಇರ್ಬೋದು ಅಥವಾ ಜರ್ಕೋನಿ ಅಂತೇಳಿ ಹೊಸದಾಗಿ ಬಂದಿರುವಂಥದ್ದು ಹಾಕಿ ವ್ಯಕ್ತಿಯ ಸೌಂದರ್ಯವನ್ನು ಹೆಚ್ಚಿಸುವ ಕೆಲಸವನ್ನು ನಾವು ಮಾಡ್ತೇವೆ. ಸೊ ದಂತವೈದ್ಯರಿಗೆ ಕೆಲಸ ಇಲ್ಲ ಅಂತ ಹೇಳಿ ಅಲ್ಲ, ದಂತಕ್ಷಯ ಇಲ್ಲದಿದ್ದರೂ ಸಹ ಸೌಂದರ್ಯವರ್ಧಕ ಚಿಕಿತ್ಸೆಗಳಿಗೆ ಅವರನ್ನ ಮಾಡಿ ಅವಶ್ಯಕತೆ ಇದ್ದವರು ಅದನ್ನು ಮಾಡಿಸ್ಬೋದು, ಖಂಡಿತವಾಗಿ ಮಾಡಿಸ್ಬೋದು. ಆದರೆ ಸ್ವಲ್ಪ ದುಬಾರಿ ಚಿಕಿತ್ಸೆ, ಆದರೆ ಚಂದ ಕಾಣಬೇಕು ಅಂದರೆ ಸ್ವಲ್ಪ ಖರ್ಚು ಮಾಡಲೇಬೇಕಾಗುತ್ತೆ. ಇನ್ನು ನಾವು ಇದು ಫ್ಲೋರೋಸಿಸ್ನಲ್ಲಿ ಒಂದು ರೀತಿ ಪಾಚಿ ಥರದ ಅಥವಾ ಭಿನ್ನತೆಯನ್ನು ಕಾಣ್ತೇವೆ, ಆದರೆ ಟೋಟಲ್ ಹಲ್ಲು ಹಳದಿ ಬಣ್ಣಕ್ಕೆ ತಿರುಗುವುದನ್ನು ನಾವು ನೋಡಿದ್ದೇವೆ. ಹೌದು, ಇದು ಯಾಕೆ? ನೋಡಿ, ಹಲ್ಲಿಗೆ ಜೀವ ಇಲ್ಲದಾಗ, ಹಲ್ಲಿಗೆ ಜೀವ ಇದ್ದೇ ಇರ್ತದೆ, ಒಳಗಡೆ ನರ ಇರ್ತದೆ, ಒಳಗಡೆ ರಕ್ತನಾಳಗಳಿರುತ್ತೆ. ಹಲ್ಲಿಗೆ ಏಟು ಬಿದ್ದಾಗ ನೀವು ಗಮನಿಸಿರ್ಬೋದು, ಕೆಲವೊಂದು ಶುಭ್ರವಾದ ಹಲ್ಲುಗಳ ನಡುವೆ ಒಂದು ಹಲ್ಲಿನ ಕಲರ್ ಚೇಂಜ್ ಆಗಿರುವಂಥದ್ದು. ಇದು ಏನಾಗ್ತದೆ ಅಂದರೆ, ಯಾವತ್ತಾರು ನಮ್ಗೆ ಗೊತ್ತಿಲ್ಲದೆ ಏಟು ಬಿದ್ದಾಗ, ಜೋರಾಗಿ ತಾಗಿದಾಗ ಅಥವಾ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆದಾಗ ಹಲ್ಲು ತುಂಡಾಗಿರ್ತದೆ, ಹಲ್ಲಿಗೆ ಏಟು ಬಿದ್ದಾಗ ಹಲ್ಲಿನ ನರಕ್ಕೆ ಡ್ಯಾಮೇಜ್ ಆಗುತ್ತೆ, ಹಲ್ಲಿನ ರಕ್ತದ ಸಪ್ಲೈಗೆ ವ್ಯತ್ಯಯ ಆಗಿ ಹಲ್ಲು ನಿಧಾನವಾಗಿ ಸಾಯ್ತದೆ ಕ್ರಮೇಣವಾಗಿ. ಹಲ್ಲಿಗೂ ಕೂಡ ರಕ್ತ ಸರಬರಾಜು ಆಗ್ತದೆ ಅಂತ. ಹೌದು, ಹಲ್ಲಿನಗೂ ಒಳಗಡೆಯಿಂದ ಹಲ್ಲಿಗೆ ರಕ್ತ ಸರಬರಾಜು ಇಲ್ಲ ಅಂದರೆ ಹಲ್ಲು ಜೀವ ಇಲ್ಲ ಅಂತ ಲೆಕ್ಕ, ಹಲ್ಲಿನ ಕಲರ್ ಚೇಂಜ್ ಆಗುತ್ತೆ. ಈಗ ಏನಾಗುತ್ತೆ ಅಂದರೆ, ಈ ಶುಭ್ರವಾದ ವೈಟ್ ಇರುವಂಥ ಹಲ್ಲು ಹಲ್ಲಿಗೆ ರಕ್ತದ ಸಪ್ಲೈ ಕಡಿಮೆ ಆದಾಗ, ನರಕ್ಕೆ ಡ್ಯಾಮೇಜ್ ಆದಾಗ ಅದು ಸ್ಲೋ ಪಿಂಕ್ ಆಗುತ್ತೆ, ಆಮೇಲೆ ಬ್ಲ್ಯಾಕ್ ಆಗುವಂಥದ್ದು. ಹಾಗಿರುವಾಗ ಹಲ್ಲಿಗೆ ನಾನ್ ವೈಟಲ್ ಟೂತ್. ಹಲ್ಲಿಗೆ ಜೀವ ಇಲ್ಲದಾಗ ಸೆನ್ಸಿಟಿವಿಟಿ ಇರುವುದಿಲ್ಲ, ಹಲ್ಲಿಗೆ ಈ ತಣ್ಣೀರು ಬಿಸಿನೀರು ತಾಗಿದಾಗ ಗೊತ್ತೇ ಆಗೋದಿಲ್ಲ, ಹಲ್ಲಿನ ಸಂವೇದನೆ ಕಳೆದು ಹೋಗಿರ್ತದೆ. ಅದು ಏನಾಗ್ತದೆ, ಒಳಗಿರುವಂಥ ಈ ಹಲ್ಲಿಗೆ ಜೀವ ಇಲ್ಲದಾಗ ಒಳಗಡೆ ಇರುವಂಥ ದಂತ ಮಜ್ಜೆ ಏನಿದೆ, ಪಲ್ಪ್ ಅಂತ ಏನು ಹೇಳ್ತೇವೆ, ಅದು ಅಲ್ಲಿಗೆ ಕೊಳೆತೋಗ್ಲಿಕ್ಕೆ ಶುರುವಾಗುತ್ತೆ. ಅಲ್ಲಿ ಬ್ಯಾಕ್ಟೀರಿಯಾಗಳು ವಿಜೃಂಭಿಸ್ತವೆ, ಅಲ್ಲಿ ಮತ್ತೆ ಹಲ್ಲಿನ ಬೇರಿನ ಭಾಗದಲ್ಲಿ ಕೀವು ತುಂಬಿಕೊಳ್ತದೆ, ಹಲ್ಲು ನೋವು ಬರುವಂಥದ್ದು. ಸೊ ಇಂಥ ಸಂದರ್ಭಗಳಲ್ಲಿ ನಾವೇನು ಮಾಡ್ತೇವೆ, ಹಲ್ಲಿಗೆ ಬೇರುನಾಳ ಚಿಕಿತ್ಸೆ ಅಂತ ನಾವೇನು ಹೇಳ್ತೇವೆ, ಅಥವಾ ರೂಟ್ ಕೆನಾಲ್ ಥೆರಪಿ ಮಾಡಿ ಹಲ್ಲಿಗೆ ಕವರ್ ಹಾಕಿ ಹಲ್ಲು ಮೊದಲಿನ ಹಾಕಿ ಮಾಡುವಂಥದ್ದು. ಸೊ ಈ ರೀತಿ ಹಲ್ಲಿನ ಕಲರ್ ಚೇಂಜ್ ಆಗುವಂಥದ್ದು ಹಲ್ಲಿಗೆ ಜೀವ ಇಲ್ಲದಿರುವಾಗ ಒಂದು. ಇನ್ನೊಂದು, ಈ ಸಾಮಾನ್ಯವಾಗಿ ಸಣ್ಣ ಮಕ್ಕಳಲ್ಲಿ, ಈಗ ಪ್ರೆಗ್ನೆಂಟ್ ಲೇಡಿಗಳಲ್ಲಿ ಕೆಲವೊಂದು ಔಷಧಿಗಳನ್ನು ತಗೊಂಡಾಗಲೂ ಹುಟ್ಟುವ ಮಕ್ಕಳಿಗೆ ಹಲ್ಲಿನ ಕಲರ್ ಚೇಂಜ್ ಆಗಿ ಬರೋ ಸಾಧ್ಯತೆ. ಕೆಲವೊಂದು ಟೆಟ್ರಾಸೈಕ್ಲಿನ್ ಅಂತ ಒಂದು ಔಷಧಿ ಇದೆ, ಅದು ಸಾಮಾನ್ಯವಾಗಿ ಪ್ರೆಗ್ನೆಂಟ್ ಇರುವಂಥ ಹೆಂಗಸರಿಗೆ ನಾವು ಕೊಡುವುದಿಲ್ಲ ಆ ಔಷಧಿ. ಅದು ಏನು ಮಾಡ್ತದೆ, ಅದು ಈ ಹಲ್ಲಿನ ಬೆಳವಣಿಗೆ ಸಂದರ್ಭಗಳಲ್ಲಿ ಅದರ ಜೊತೆ ಸೇರಿಕೊಂಡು ಹಲ್ಲಿನ ಕಲರ್ ಯೆಲ್ಲೋಯಿಶ್ ಆಗುವ ರೀತಿಯಲ್ಲಿ ಮಾಡ್ತದೆ. ಸೊ ಇದರಿಂದಲೂ ಕೆಲವೊಂದು ಮೆಡಿಕೇಷನ್ಗಳಿಂದಲೂ ಆಗ್ತದೆ, ಹಲ್ಲಿನ ಜೀವ ಹೋದಾಗಲೂ ಈ ರೀತಿ ಆಗುವಂಥದ್ದು. ಮತ್ತು ಇನ್ನು ಕೆಲವೊಮ್ಮೆ ಹಲ್ಲಿನ ಎನಾಮಲ್ ಪದರ ಕಿತ್ತು ಹೋದಾಗ ಹಲ್ಲಿನ ಒಳಗಿರುವಂಥದ್ದು ಡೆಂಟಿನ್ ಅದು ಶುಭ್ರವಾಗಿ ವೈಟ್ ಆಗಿರುವುದಿಲ್ಲ, ಅದು ಯೆಲ್ಲೋಯಿಶ್ ಆಗಿರ್ತದೆ ಸ್ವಲ್ಪ. ಸೊ ಹಲ್ಲಿನ ಬಣ್ಣನೂ ಚೇಂಜ್ ಆಗ್ತದೆ. ಸೊ ಈ ಎಲ್ಲ ಕಾರಣಗಳಿಂದ ಹಲ್ಲಿನ ಕಲರ್ ಚೇಂಜ್ ಆಗುವ ಸಾಧ್ಯತೆ ಇದೆ. ಸೂಕ್ತ ಚಿಕಿತ್ಸೆಯನ್ನು ಸಕಾಲದಲ್ಲಿ ಮಾಡಿಸಿದರೆ ಹಲ್ಲಿನ ಬಣ್ಣವನ್ನು ಮೊದಲಿನ ಥರ ಮಾಡಲಿಕ್ಕಾಗತ್ತೆ. ನೀವು ಹಲ್ಲಿಗೆ ಬರುವ ರೋಗಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡಿದ್ರಿ, ಮತ್ತು ಚಿಕಿತ್ಸೆ ಕೂಡ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸಿದ್ರಿ. ಅಂದರೆ ನಾವು ನನಗನ್ನಿಸ್ಕೊಳ್ಳೋದು, ಚಿಕಿತ್ಸೆ ಇದೆ ಅನ್ನೋದು, ಚಿಕಿತ್ಸೆಗೆ ಹೋಗೋದಕ್ಕಿಂತ ಮೊದಲು ನೀವು ಹೇಳಿದ ಹಾಗೆ ಆಗಲೇ ಹೇಳಿದ ಹಾಗೆ 6 ತಿಂಗಳಿಗೆ ಒಮ್ಮೆ ನಮ್ಮ ಹಲ್ಲನ್ನು ನಿಮ್ಮ ಹತ್ರ ತೋರಿಸಿಕೊಂಡು ಬಿಟ್ಟರೆ ಚಿಕಿತ್ಸೆ ಹೋಗುವ ಹಂತಕ್ಕೆ ಬರೋದೇ ಇಲ್ಲ ಅಂತ. ನಾವು ಡಾಕ್ಟರ್ಗೆ ಯಾಕೆ ಹಣ ಕೊಡಬೇಕು ಅನ್ನೋದಕ್ಕಿಂತ ಚಿಕಿತ್ಸೆಗೆ ಹೋಗುವಾಗ ಇದಕ್ಕಿಂತ ಹೆಚ್ಚು ಹಣ ಕೊಡಬೇಕಾಗ್ತದೆ. ಆದ್ದರಿಂದ ನಾವು ಅಂದರೆ ನಮ್ಮ ಹಲ್ಲಿನ ಸಂರಕ್ಷಣೆಯ ದೃಷ್ಟಿಯಿಂದ, ಅಂದರೆ ನಮಗೆ ಹಲ್ಲಿ ಬೇರೆ ಪರ್ಯಾಯ ಇಲ್ಲ ಅಲ್ಲಿ, ಅಂದರೆ ಆ ದೃಷ್ಟಿಯಿಂದಲಾದರೂ ನಾವು ವೈದ್ಯರನ್ನು ಸಂಪರ್ಕಿಸಬೇಕು. ಅದಕ್ಕಿಂತ ಮೊದಲು ನಮಗೇನೋ ಆಗದಿರುವ ಹಾಗೆ, ಅಂದರೆ ಹಲ್ಲಿಗೆ ಏನೋ ಆಗದಿರುವ ಹಾಗೆ ನಾವು ಚಿಕಿತ್ಸೆಗಿಂತ ಅದನ್ನು ತಿಳ್ಕೊಳ್ಬೇಕು ಅಂತ, ಪೂರ್ವ ಜಾಗ್ರತೆ ವಹಿಸಬೇಕು ಅಂತ. ಸೊ ಈ ವಿಷಯದಲ್ಲಿ ನಾವು ಇನ್ನಷ್ಟು ಮಾತಾಡಲಿಕ್ಕಿದೆ, ಅಥವಾ ಬೇರೆ ವಿಷಯವನ್ನು ನಾವು ಚರ್ಚೆಗೆ ಎತ್ಕೊಳ್ಬೇಕಿದೆ, ಬಟ್ ನಮಗೆ ಸಮಯ ಅವಕಾಶ ಕೊಡ್ತಿಲ್ಲ. ಮತ್ತೊಂದು ಸಮಯದಲ್ಲಿ ನಾವು ನಿಮ್ಮ ಜೊತೆ ಮಾತಾಡ್ತೇವೆ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಧನ್ಯವಾದಗಳು. ಸೊ ಇಲ್ಲಿಗೆ ನಮ್ಮ ದಂತ ಮಂಥನ ಚರ್ಚಾ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ನಿರಂತರ ಸುದ್ದಿ, ಮಾಹಿತಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.